ಕೋಟೇಶ್ವರದ ಕಾಳವಾರ ಸಮೀಪದಲ್ಲಿ ಫೈನಾನ್ಸ್ ವ್ಯವಹಾರ ನಡೆಸುತ್ತಿದ್ದ ಯುವಕನೋರ್ವನ ಕುತ್ತಿಗೆ ಕೊಯ್ದು ಭೀಕರವಾಗಿ ಹತ್ಯೆಗೈದಿದ್ದು, ಹತ್ಯೆಗೆ ಹಣಕಾಸಿನ ವ್ಯವಹಾರ ಹಾಗೂ ಹೊಸ ಕಾರು ಖರೀದಿ ಕಾರಣ ಎಂದು ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಕುಂದಾಪುರ ತಾಲೂಕಿನ ಯಡಾಡಿ ಮತ್ಯಾಡಿ ಕೂಡಾಡು ನಿವಾಸಿ ಅಜೇಂದ್ರ ಶೆಟ್ಟಿ ಕೊಲೆಯಾದ ಯುವಕ. ಮೇಲ್ನೋಟಕ್ಕೆ ಹಣಕಾಸಿನ ವಿಚಾರದಲ್ಲಿ ಈ ಕೊಲೆ ನಡೆದಿದೆ ಎನ್ನಲಾಗಿದ್ದು, ಫೈನಾನ್ಸ್ ಪಾಲುದಾರ ಅನೂಪ್ ಮೇಲೆ ಅನುಮಾನ ಇರುವುದಾಗಿ ಅಜೇಂದ್ರ ಅವರ ಸಹೋದರ ಮಹೇಂದ್ರ ಶೆಟ್ಟಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಅಜೇಂದ್ರ ಶೆಟ್ಟಿ ಕಳೆದ ಕೆಲ ವರ್ಷಗಳಿಂದ ಅಸೂಡು ಕಾಳಾವರ ಎಂಬಲ್ಲಿ ಸ್ನೇಹಿತ ಅನೂಪ್ ಜೊತೆ ಪಾಲುದಾರಿಕೆಯೊಂದಿಗೆ ಡ್ರೀಮ್ ಫೈನಾನ್ಸ್ ಎನ್ನುವ ಫೈನಾನ್ಸ್ ಸಂಸ್ಥೆಯನ್ನ ನಡೆಸುತ್ತಿದ್ರು. ಯಾವಾಗಲೂ ರಾತ್ರಿ 10 ಗಂಟೆಯ ಒಳಗಡೆ ಮನೆಗೆ ಸೇರುತ್ತಿದ್ದ ಅಜೇಂದ್ರ ಶುಕ್ರವಾರ ರಾತ್ರಿಯಾದರೂ ಮನೆಗೆ ಬರಲಿಲ್ಲ. ಮನೆಯವರು ಅಜೇಂದ್ರ ಅವರ ಮೊಬೈಲ್ಗೆ ಕರೆ ಮಾಡಿದಾಗ ಒಂದು ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು, ಇನ್ನೊಂದು ಮೊಬೈಲ್ನಲ್ಲಿ ಕರೆ ಸ್ವೀಕರಿಸುತ್ತಿರಲಿಲ್ಲ. ಅನುಮಾನಗೊಂಡ ಮನೆಯವರು ಅಜೇಂದ್ರ ಶೆಟ್ಟಿ ಸ್ನೇಹಿತ ರಕ್ಷಿತ್ಗೆ ಕರೆ ಮಾಡಿ ಫೈನಾನ್ಸ್ ಕಚೇರಿಗೆ ಹೋಗಿ ನೋಡಲು ತಿಳಿಸಿದ್ರು. ರಕ್ಷಿತ್ ಹಾಗೂ ಸ್ನೇಹಿತರು ತಡರಾತ್ರಿ ಕಚೇರಿಗೆ ಬಂದು ನೋಡಿದಾಗ ಶಟರ್ ಬಾಗಿಲು ಹಾಕಿತ್ತು. ಬೀಗ ಹಾಕಿಲ್ಲದ ಕಾರಣ ಶಟರ್ ಮೇಲೆತ್ತಿ ಮೊಬೈಲ್ ಬೆಳಕಿನಲ್ಲಿ ನೋಡಿದಾಗ ಅಜೇಂದ್ರ ರಕ್ತದ ಮಡುವಲ್ಲಿ ಸೋಫಾದ ಮೇಲೆ ಹೊರಗೆ ಕುಳಿತಿದ್ರು. ಕೂಡಲೇ ಅಜೇಂದ್ರ ಅವರ ಸಹೋದರ ಮಹೇಂದ್ರ ಅವರಿಗೆ ಕರೆ ಮಾಡಿದ ಸ್ನೇಹಿತರು ಅಜೇಂದ್ರ ಅವರನ್ನ ಕೋಟೇಶ್ವರದ ಎನ್ಆರ್ ಆಚಾರ್ಯ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಅಷ್ಟರಲ್ಲಾಗಲೇ ಅಜೇಂದ್ರ ಕೊನೆಯುಸಿರೆಳೆದಿದ್ದಾರೆ. ಅಜೇಂದ್ರ ಶೆಟ್ಟಿ ಹತ್ಯೆ ಬಳಿಕ ಅನೂಪ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದು ತಲೆಮರೆಸಿಕೊಂಡಿದ್ದಾನೆ. ಶುಕ್ರವಾರ ರಾತ್ರಿ ಅಜೇಂದ್ರ ಹಾಗೂ ಅನೂಪ್ ಕಚೇರಿಯಲ್ಲಿ ಜೊತೆಯಲ್ಲಿದ್ದರು ಎಂದು ಪಕ್ಕದ ಅಂಗಡಿಯವರು ಮಾಹಿತಿಯನ್ನ ನೀಡಿದ್ದಾರೆ. ಮೇಲ್ನೋಟಕ್ಕೆ ಹಣಕಾಸಿನ ವಿಚಾರಕ್ಕೆ ಅನೂಪ್ ಹತ್ಯೆಗೈದಿರಬೇಕೆಂದು ಪೊಲೀಸರು ಶಂಕಿಸಿದ್ದಾರೆ. ಅಲ್ಲದೆ ಅನೂಪ್ ತನ್ನ ಬುಲೆಟ್ ಬೈಕ್ ಫೈನಾನ್ಸ್ ಅಂಗಡಿಯ ಎದುರಲ್ಲೇ ಇಟ್ಟು ಅಜೇಂದ್ರ ಅವರ ಹೊಸ ಕಾರಲ್ಲಿ ತೆರಳಿದ್ದಾನೆ ಎನ್ನಲಾಗಿದೆ. ಹೀಗಾಗಿ ತಡರಾತ್ರಿಯೇ ಪೊಲೀಸರು ಅನೂಪ್ ಪತ್ತೆಗೆ ಬಲೆ ಬೀಸಿದ್ದಾರೆ. ಈ ಹಿಂದೆ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅಜೇಂದ್ರ ಶೆಟ್ಟಿಯ ಜೊತೆ ಅನೂಪ್ ಗಲಾಟೆ ಮಾಡಿರುವ ವಿಚಾರ ಅಜೇಂದ್ರ ತಮ್ಮ ಸಹೋದರ ಮಹೇಂದ್ರ ಅವರ ಜೊತೆ ಹೇಳಿಕೊಂಡಿದ್ರು. ಅಲ್ಲದೆ ಇತ್ತೀಚೆಗಷ್ಟೇ ಅಜೇಂದ್ರ ಅವರು ಹೊಸ ಕಾರೊಂದನ್ನ ಖರೀದಿಸಿದ್ರು. ಇದೇ ವಿಚಾರವಾಗಿ ಅನೂಪ್ಗೆ ಅಜೇಂದ್ರ ಅವರ ಮೇಲೆ ಅಸಮಾಧಾನವಿತ್ತು. ಇದೇ ವೈಮನಸ್ಸಿನಿಂದ ತನ್ನ ತಮ್ಮ ಅಜೇಂದ್ರನನ್ನ ಅನೂಪ್ ಹಲ್ಲೆ ಮಾಡಿ ಕೊಲೆಗೈದಿರಬೇಕು ಎಂದು ಅನುಮಾನಿಸಿ ಸಹೋದರ ಮಹೇಂದ್ರ ಪೊಲೀಸರಿಗೆ ದೂರು ನೀಡಿದ್ದಾರೆ. ಫೈನಾನ್ಸ್ ಮಾಡ್ಕೊಂಡಿದ್ರು ರಾತ್ರಿ ಎಲ್ಲ ಕಾದು ಎಷ್ಟು ಸಮಯ ಇತ್ತು ಫೈನಾನ್ಸ್? 4 ವರ್ಷ ಇತ್ತು. 4 ವರ್ಷ ಚೆನ್ನಾಗಿ ನಡೀತಾ ಇತ್ತು. ಅಡ್ಡಿಲ್ಲ, ಪರವಾಗಿಲ್ಲ. ಅವನ ವಾಡಿಗೆ ಅವನು ಇದ್ದಿದ್ದ. ಅವನಿಗೆ ಅವನಿಗೆ ಸಾಲ ರಿಟರ್ನ್ ಕೊಡ್ಬೇಕಿತ್ತು. ಅವನಿಗೆ ಅಮೌಂಟ್ ಅದೇನು ಕೇಳಬೇಕೇನು ಸುಮಾರು ಕೊಡ್ಲಿಕ್ಕೆ ಎಷ್ಟೇನೋ ಗೊತ್ತಿಲ್ಲ ನಮ್ಗೆ. ಚೆನ್ನಾಗಿದ್ದ ನಿಮ್ಮ ಜೊತೆ? ನಾವು ಅದೇ ಈಗ ದುಡ್ಡಿನ ಸಂಬಂಧವೇ ಅಲ್ಲ. ಈಗ ನಿಮ್ಮ ಹತ್ರ ಎಲ್ಲ ಹೇಳ್ತಾ ಇದ್ದ ಕಾಣ್ತಾ ಹೇಳ್ತಿದ್ದ, ಹಣ ಕೊಡ್ಲಿಕ್ಕೆ ಇತ್ತು ಅಂತೇಳಿ ಹೇಳ್ತಿದ್ದ ಬಿಟ್ರೆ ಮತ್ತೆ ಪ್ರೆಷರ್ ಗಿಜರಿ ಹೇಳ್ತಿರ್ಲಿಲ್ಲ. ಸದ್ಯ ಅಜೇಂದ್ರ ಅವರ ಮೃತದೇಹ ಕುಂದಾಪುರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಆ ಬಳಿಕ ಹೆಚ್ಚಿನ ತನಿಖೆಗಾಗಿ ಮರಣೋತ್ತರ ಪರೀಕ್ಷೆ ನಡೆಸಲು ಮಣಿಪಾಲ್ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಸ್ಥಳಕ್ಕೆ ವಿಧಿವಿಜ್ಞಾನ ತಜ್ಞರು ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಶ್ರೀಕಾಂತ್, ಸಿಪಿಐ ಗೋಪಿಕೃಷ್ಣ, ಕಂಡ್ಲೂರು ಠಾಣಾಧಿಕಾರಿ ನಿರಂಜನ್ ಮತ್ತಿತರರು ಭೇಟಿ ನೀಡಿ ಮಹತ್ತರವಾದ ಮಾಹಿತಿಗಳನ್ನು ಕಲೆ ಹಾಕುತ್ತಿದ್ದಾರೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.